ಸುರತ್ಕಲ್ನ ಗುಡ್ಡೆಕೊಪ್ಪಲ ಬಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಬಬ್ಬರಿಯ ಮತ್ತು ಬಬ್ಬರಿಯ ಬಂಟ ಧರ್ಮದೈವಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಸುರತ್ಕಲ್ನ ಗುಡ್ಡೆಕೊಪ್ಪಲ ಬಬ್ಬರಿಯ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದ್ದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ತಡಂಬೈಲ್ ಶ್ರೀರಾಮಮಯ್ಯ ಅವರ ನೇತೃತ್ವದಲ್ಲಿ ಗುಡ್ಡೆಕೊಪ್ಪಲ ಬಬ್ಬರಿಯ ಮತ್ತು ಬಬ್ಬರಿಯ ಬಂಟ ಧರ್ಮದೈವಗಳ ಪುನರ್ ಪ್ರತಿಷ್ಠಾ ಮಹೋತ್ಸವ ನಡೆಯಿತು. ಸ್ವಸ್ತಿ ಪುಣ್ಯಾಹ ವಾಚನ, ಗಣಹೋಮ, ಪ್ರತಿಷ್ಠಾ ಪ್ರದಾನ ಹವನ, ಅಷ್ಟೋತ್ತರ ಕಲಶ ಪ್ರತಿಷ್ಠೆ ನಡೆಯಿತು. ಇದೇ ವೇಳೆ ಅನೇಕ ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗುಡ್ಡೆಕೊಪ್ಪಲ ಬಬ್ಬರಿಯ ದೇವಸ್ಥಾನದ ಗೌರವಾಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು, ಗುಡ್ಡೆಕೊಪ್ಪಲ ಮಗುವೀರ ಸಂಘದ ಅಧ್ಯಕ್ಷರಾದ ಕೇಶವ್ ಕುಂದರ್, ಮುಂಬೈ ಗುಡ್ಡೆಕೊಪ್ಪಲ ಮಗುವೀರ ಸಂಘದ ಅಧ್ಯಕ್ಷರಾದ ನರೇಂದ್ರ ಕರ್ಕೇರ, ಗುಡ್ಡೆಕೊಪ್ಪಲ ಬಬ್ಬರಿಯ ದೇವಸ್ಥಾನದ ಅಧ್ಯಕ್ಷರಾದ ಉದಯ ಸಾಮೀನ್, ಬಬ್ಬರಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಇದರ ಅಧ್ಯಕ್ಷರಾದ ಹರೀಶ್ ರಿಯನ್, ಗುಡ್ಡೆಕೊಪ್ಪಲ ಮಗುವೀರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಪ್ರಭಿತಾ ಪಿ ಸಾಲ್ಯನ್ ಹಾಗೂ ಗುರಿಕಾರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.